ದಿವ್ಯವಾಣಿ 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 ದಿವ್ಯವಾಣಿ. ಕಳೆದ ಕೆಲವು ತಿಂಗಳುಗಳು ನಮ್ಮೆಲ್ಲರ ಪಾಲಿಗೆ ಬಹು ಕಹಿಯಾದ ಅನುಭವವನ್ನು ತಂದ ತಿಂಗಳುಗಳಾಗಿವೆ. ಆ ನೆನಪನ್ನು ಮತ್ತೆ ಸ್ಮೃತಿ ಪಟಲದ ಮೇಲೆ ತಂದರೆ ಒಂದು ರೀತಿಯ ಕಹಿ ರುಚಿ ನಮ್ಮ ಜೀವನದಲ್ಲಿ ಉಳಿಯುತ್ತದೆ. ನಮ್ಮದೇ ಮನೆಯಲ್ಲಿ ನಾವು ಬಂದಿಯಾಗಿ ಸಾಧಾರಣ 2 ತಿಂಗಳುಗಳು ಕಳೆದದ್ದು ಲಾಕ್ಡೌನ್ ಕಾರಣದಿಂದ. ಈ ಕೊರೋನಾ ವೈರಸ್ ಬಂದು ಎಲ್ಲರನ್ನೂ ಭಯಭೀತಗೊಳಿಸಿದ್ದು, ಇದರಿಂದ ಕಷ್ಟಪಟ್ಟ ಜನರು, ತೊಂದರೆಗೊಳಗಾದ ಸೋಂಕಿತರು, ಈ ಕಾರಣದಿಂದ ಬವಣೆಗೆ ಒಳಪಟ್ಟ ಜನರು, ಈ ಎಲ್ಲ ದೃಶ್ಯಗಳು ನಮ್ಮ ಸ್ಮೃತಿ ಪಟಲದ ಮುಂದೆ ಬರುತ್ತವೆ. ಅದರಲ್ಲೂ ಕೆಲವು ದೃಶ್ಯಗಳು ಬಹಳ ಬೇಸರವನ್ನುಂಟು ಮಾಡುತ್ತವೆ, ನಮ್ಮ ಕಣ್ಣಂಚಿನಲ್ಲಿ ನೀರು ಬರಿಸುತ್ತವೆ. ತಾಯಿಯೊಬ್ಬಳು ತನ್ನ ಮಗುವನ್ನು ತಳ್ಳೋ ಗಾಡಿ ಮೇಲೆ ಕೂರಿಸಿಕೊಂಡು 650 ಕಿಲೋಮೀಟರ್ ದೂರ ಕರೆದುಕೊಂಡು ಹೋಗಿದ್ದು ತನ್ನ ಊರಿಗೆ. ಬಾಲಕಿಯೊಬ್ಬಳು ತನ್ನ ಅಸ್ವಸ್ಥ ತಂದೆಯನ್ನು ತನ್ನ ಸೈಕಲ್ ಮೇಲೆ ಕುಳ್ಳಿರಿಸಿ 100 ಕಿಲೋಮೀಟರ್ ಪೆಡಲ್ ಮಾಡಿ ತನ್ನ ಊರಿಗೆ ಕರೆದೊಯ್ದದ್ದು. ರೈಲ್ವೆ ಹಳಿಗಳ ಮೇಲೆ ಮಲಗಿದ್ದ 16 ಜನರ ಮೇಲೆ ರೈಲು ಹಾದು ಹೋಗಿ ಅವರು ಮೃತಪಟ್ಟಿದ್ದು, ಅವರ ಆಹಾರವಾದ ರೊಟ್ಟಿಗಳು ಆ ರೈಲ್ವೆ ಹಳಿಗಳ ಮೇಲೆ ಚೆಲ್ಲಾಪಿಲ್ಲಿಯಾಗಿ ಬಿದ್ದದ್ದು. ತಾಯಿಯೊಬ್ಬಳು ತನ್ನ ಪಡುತ್ತಿರುವ ಮಗುವನ್ನು, ಎಳೆ ಮಗುವನ್ನು ತನ್ನ ಸೂಟ್ ಕೇಸ್ ಮೇಲೆ ಮಲಗಿಸಿ ಎಳೆದುಕೊಂಡು ಹೋದದ್ದು. ಹೆದ್ದಾರಿಗಳಲ್ಲಿ ಹಾವಿನಂತೆ ಉದ್ದವಾದ ಜನರ ಸಾಲು, ತಲೆ ಮೇಲೆ ಗಂಟು ಮೂಟೆ ಸರಂಜಾಮುಗಳು. ಇಂಥ 100 ದೃಶ್ಯಗಳು ನಮ್ಮ ಮನಗಳನ್ನು ಕಲಕುತ್ತವೆ. ಕಳೆದ ಕೆಲವು ದಿನಗಳಲ್ಲಿ, ತಿಂಗಳುಗಳಲ್ಲಿ ಆದ ಈ ಘಟನೆಗಳು ಇವು ಯಾವುದೇ ಚಲನಚಿತ್ರದ ದೃಶ್ಯಗಳಲ್ಲ, ನಮ್ಮ ದೇಶದ ನಾಗರಿಕರ ಬದುಕಿನ ಚಿತ್ರ. ಈ ಜನರು ನಮ್ಮ ದೇಶದ ಕಾರ್ಮಿಕರು, ಈ ದೇಶದ ಪ್ರಜೆಗಳು, ನಮ್ಮ ಸಹೋದರ ಸಹೋದರಿಯರು. ಈ ದೇಶವನ್ನು ಕಟ್ಟಲು ಅವರು ಬಹಳವಾಗಿ ಪ್ರಯತ್ನಿಸ್ತಾ ಇದ್ದಾರೆ, ಪ್ರಯತ್ನಿಸುವರು ಭವಿಷ್ಯದಲ್ಲೂ ಕೂಡ. ನಮ್ಮ ಈ ದೇಶ, ನಮ್ಮ ಈ ಪಟ್ಟಣಗಳು, ನಗರಗಳು, ನಮ್ಮ ಈ ಬೇರೆ ಬೇರೆ ಯೋಜನೆಗಳು, ನಮ್ಮ ಮನೆ, ನಮ್ಮ ಬಂಗಲೆಗಳು, ಅಥವಾ ನಮ್ಮ ಕೃಷಿ ಅಥವಾ ಮನೆ ಕೆಲಸ, ಎಲ್ಲದರಲ್ಲೂ ಸಹಾಯ ಹಸ್ತವನ್ನು ನೀಡಿ ಹಿಡಿದೆಬ್ಬಿಸಿದ ಕಾರ್ಮಿಕ ವರ್ಗ ಇದು. ಆದರೆ ಅದೇ ಕಾರ್ಮಿಕ ವರ್ಗ ಕಷ್ಟದಲ್ಲಿದ್ದಾಗ ಅವರ ಕೈ ಹಿಡಿಯಲು, ಸಹಾಯ ಹಸ್ತವನ್ನು ನೀಡಲು ಬಹಳ ಜನ ಮುಂದೆ ಬರದಿದ್ದುದು ಬಹಳ ದೊಡ್ಡ ದುರ್ದೈವ ಎನ್ನಬಹುದು. ಈ ಜನರು ಬಹಳವಾಗಿ ಕಷ್ಟಪಟ್ಟರು. ನಮ್ಮನ್ನು ಆಧರಿಸಿ, ನಮಗೆ ಸಹಾಯ ಹಸ್ತವನ್ನು ನೀಡಿ, ನಮ್ಮ ಭವಿಷ್ಯವನ್ನು ರೂಪಿಸಿದ ಈ ಕಾರ್ಮಿಕ ವರ್ಗವನ್ನು ನಡೆಸಿಕೊಂಡ ರೀತಿ ಇದು ಆತ್ಮೀಯರೇ. ಇದಕ್ಕಾಗಿ ಪ್ರಜ್ಞಾವಂತರೆಲ್ಲ, ಈ ದೇಶದ ಪ್ರಜ್ಞಾವಂತ ನಾಗರಿಕರೆಲ್ಲ ತಲೆ ತಗ್ಗಿಸಬೇಕಾಗುತ್ತದೆ. ಕಾರಣ ನಮ್ಮ ಈ ಸಹೋದರ ಸಹೋದರಿಯರನ್ನ ಈ ರೀತಿ ನಾವು ನಡೆಸಿಕೊಂಡಿದ್ದೇವೆ. ಯಾರೋ ಹೇಳಿದ ಮಾತಿದು, ಈ ಕೊರೋನಾ ವೈರಸ್ ಎಲ್ಲರನ್ನು ಈ ಮುಖಕ್ಕೆ ಮುಖವಾಡ ಅಥವಾ ಮಾಸ್ಕ್ ಆಗೋ ಹಾಗೆ ಮಾಡಿತು. ಅದೇ ರೀತಿ ಕೊರೋನಾ ವೈರಸ್ ಹಲವರ ಮುಖದಲ್ಲಿರೋ ಮುಖವಾಡವನ್ನು ಕಳಚಿತು. ನಮ್ಮ ಡೋಂಗಿತನ, ನಮ್ಮ ಆಷಾಢಭೂತಿತನ ಏನಿದೆ,
ಎಂಬುದನ್ನು ಈ ಜಗಕ್ಕೆ ಸಾದರಪಡಿಸಿತು. ನಾವು ನಮ್ಮ ಈ ಕಾರ್ಮಿಕ ವರ್ಗವನ್ನು, ಬಡ ಜನತೆಯನ್ನು, ನಮ್ಮನ್ನು ಆಧರಿಸಿದ ಈ ಜನರನ್ನು ಕೃತಜ್ಞತಾ ಭಾವದಿಂದ ಕಾಣಲಿಲ್ಲ, ಅವರನ್ನು ನಡು ನೀರಿನಲ್ಲಿ ಕೈಬಿಟ್ಟೆವು. ಈ ಕೊರೋನಾ ವೈರಸ್ ಕಾಲದಲ್ಲಿ ಈ ನಮ್ಮ ದೇಶದಲ್ಲಿ 2 ಪ್ರಪಂಚಗಳು ಕಂಡು ಬಂದವು. ಒಂದು ಶ್ರೀಮಂತರ ಉಳ್ಳವರ ಪ್ರಪಂಚ, ಅವರಿಗೆ ಏನೂ ತೊಂದರೆಯಾಗಲಿಲ್ಲ. ಇನ್ನೊಂದು ಬಡ ಜನರ ಪ್ರಪಂಚ, ಇದರಲ್ಲಿ ಈ ಜೋಪಡಿಯಲ್ಲಿ ಜೀವಿಸುವವರು, ಕೂಲಿನಾಲಿ ಮಾಡುವವರು, ಚಾಕರಿಯನ್ನು ಮಾಡುವವರು, ಸಮಾಜದಲ್ಲಿ ಕೀಳು ವರ್ಗದ ಕೆಲಸಗಳನ್ನು ಮಾಡುವವರು, ದಿನನಿತ್ಯ ಸಿಕ್ಕಿದ ಕೂಲಿಯಲ್ಲಿ ಜೀವನ ನಡೆಸುವವರು, ಇಂಥವರಿಗೆ ಬಹಳ ಕಷ್ಟವಾಯಿತು. ಇದು 2ನೇ ವರ್ಗದ, 2ನೇ ಪ್ರಪಂಚದ ಜನರು. ಇದರ ಸ್ಪಷ್ಟ ಅರಿವು ಈ ನಮಗಾಯಿತು. 2 ಪ್ರಪಂಚಗಳು, ಶ್ರೀಮಂತರದು ಒಂದು, ಬಡ ಕಾರ್ಮಿಕ ವರ್ಗದ ಇನ್ನೊಂದು ಪ್ರಪಂಚ. ಈ ದೇಶದೊಳಕ್ಕೆ ವೈರಸ್ ಅನ್ನು ತರಲು ಈ ಬಡ ಕಾರ್ಮಿಕ ವರ್ಗ ಕಾರಣ ಅಲ್ಲ, ಆದರೆ ಇದರ ಎಲ್ಲ ಪರಿಣಾಮಗಳನ್ನು, ಕೆಟ್ಟ ಪರಿಣಾಮಗಳನ್ನು ಈ ಕಾರ್ಮಿಕ ವರ್ಗ ಅನುಭವಿಸಬೇಕಾಯಿತು. ಬಹಳ ಬೇಸರದ ಹಾಗೂ ದುಃಖದ ವಿಚಾರ ಇದಾಗಿದೆ. ಈ ದೇಶದ ಕಾರ್ಮಿಕ ವರ್ಗ ಬಹಳವಾಗಿ ನೊಂದಿದೆ. ಮಾನವತೆಯಲ್ಲಿ ಅವರಿಗೆ ನಂಬಿಕೆ ಕಳೆದು ಹೋಗುವಷ್ಟು ಅವರಿಗೆ ಬೇಸರವಾಗಿದೆ. ಈ ಸಮಯದಲ್ಲಿ ನಮ್ಮ ಜವಾಬ್ದಾರಿ ಬಹಳ ಹೆಚ್ಚಾಗಿದೆ. ಯಾವ ರೀತಿ ಕಾರ್ಮಿಕ ವರ್ಗದ ಈ ವಿಶ್ವಾಸವನ್ನು ನಾವು ಗೆಲ್ಲಬಹುದು, ಅವರಲ್ಲಿ ಧೈರ್ಯವನ್ನು ತುಂಬಬಹುದು, ಅವರಿಗೆ ಸಮಾನ ಗೌರವ ಮತ್ತು ಸ್ಥೈರ್ಯವನ್ನು ನೀಡಬಹುದು, ಇದು ನಮ್ಮ ಮುಂದೆ ಇರೋ ಪಂಥಾಹ್ವಾನವಾಗಿದೆ. ಆತ್ಮೀಯರೇ, ನಮ್ಮ ದೇಶದಲ್ಲಿರೋ ಬಡ ಜನರು ಬಹಳ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಈ ಕಾರ್ಮಿಕ ವರ್ಗ, ವಿಶೇಷವಾಗಿ ವಲಸೆ ಕಾರ್ಮಿಕರು, ಇವರ ಸಂಖ್ಯೆ ಕೂಡ ಹಲವು ಕೋಟಿ ಲೆಕ್ಕದಲ್ಲಿದೆ. ಈ ಜನರು ಬೇರೆ ಬೇರೆ ರಾಜ್ಯಗಳಿಂದ ಇತರ ರಾಜ್ಯಗಳಿಗೆ ಹೋಗುತ್ತಾರೆ. ಯಾವ ರೀತಿ ನಾವು ಒಳ್ಳೆಯ ಉದ್ಯೋಗಕ್ಕಾಗಿ, ಉನ್ನತ ಸಂಬಳಕ್ಕಾಗಿ, ಗೌರವಕ್ಕಾಗಿ ಗಲ್ಫ್ ರಾಷ್ಟ್ರಗಳು, ಕೆನಡಾ, ಅಮೇರಿಕ, ಇಸ್ರಾಯೇಲ್ ಅಥವಾ ಇನ್ನಿತರ ರಾಷ್ಟ್ರಗಳಿಗೆ ಹೋಗಿ ಉದ್ಯೋಗವನ್ನು ಗಳಿಸುತ್ತೇವೆ, ಅದೇ ರೀತಿ ಜನರು ಭಾರತದ ಯಾವುದೇ ರಾಜ್ಯಕ್ಕೆ ಪ್ರಯಾಣಿಸಿ ಅಲ್ಲಿ ತಂಗಿ ಸ್ವಲ್ಪ ಜಾಸ್ತಿ ಕೂಲಿ ಸಿಕ್ಕಿದರೆ, ಸ್ವಲ್ಪ ಜಾಸ್ತಿ ಸಂಬಳ ಸಿಕ್ಕಿದರೆ ಆಗುವುದೆಂದು ಈ ರೀತಿ ಹೋಗುತ್ತಾರೆ. ಬಹುಶಃ ಅವರ ನಾಡಿನಲ್ಲಿ ಮಳೆ ಇಲ್ಲ, ಸಂಪನ್ಮೂಲಗಳಿಲ್ಲ, ಸರಿಯಾದ ಸಂಬಳ ಸಿಗೋದಿಲ್ಲ, ಕೆಲಸ ಇಲ್ಲ, ಅದಕ್ಕಾಗಿ ಅವರು ನಮ್ಮ ರಾಜ್ಯಗಳಿಗೆ ಬರುತ್ತಾರೆ. ಈ ಜನರು ಬಹಳ ಕಷ್ಟಪಟ್ಟು, ಬಹಳ ಶ್ರಮಪಟ್ಟು ಕೆಲಸ ಮಾಡ್ತಾರೆ, ಬಿಡುವಿಲ್ಲದೆ ಕೆಲಸ ಮಾಡ್ತಾರೆ. ಯಾವುದೇ ಕೆಟ್ಟ ಕಾರ್ಯವನ್ನು ಮಾಡೋದಿಲ್ಲ, ಕಳ್ಳತನದಿಂದ ಅವರು ಸಂಪಾದಿಸೋದಿಲ್ಲ, ಯಾರನ್ನು ಕೊಲೆ ಮಾಡಿ ಅವರು ಲಾಭ ಮಾಡೋದಿಲ್ಲ, ಅಥವಾ ಯಾವುದೇ ಕೆಟ್ಟ ಹಾದಿಯಿಂದ ಅವರು ದುಡ್ಡು ಗಳಿಸೋದಿಲ್ಲ. ಬದಲಾಗಿ ಅವರು ಶ್ರಮಪಟ್ಟು, ಕಷ್ಟಪಟ್ಟು ಅವರು ದುಡಿಯುತ್ತಾರೆ. ಆದರೆ ಇಂಥ ನಮ್ಮ ಸಹೋದರರನ್ನು, ಈ ಕಾರ್ಮಿಕ ವರ್ಗವನ್ನು, ಈ ವರ್ಗದವರನ್ನು ನಾವು ಕೈ ಬಿಟ್ಟಿದ್ದೇವೆ. ಇದರ ಬಗ್ಗೆ ಒಂದು ಚಿಂತನೆಯನ್ನು ನಡೆಸುವುದು ಈ ಕಾಲದಲ್ಲಿ ಬಹಳ ಸೂಕ್ತವಾಗಿದೆ. ಮನುಷ್ಯ ಒಬ್ಬ ಕಾರ್ಮಿಕ, ದೇವರು ನಮಗೆ ಈ ರೀತಿಯಾಗಿ ಸೃಷ್ಟಿಸಿದ್ದಾರೆ. ಮನುಷ್ಯನನ್ನು ಸೃಷ್ಟಿಸಿದ ದೇವರು ಮನುಷ್ಯ ಕೆಲಸ ಮಾಡಿ ಶ್ರಮಪಟ್ಟು ತನ್ನ ದಿನನಿತ್ಯದ ಆಹಾರವನ್ನು ಗಳಿಸಬೇಕು ಎಂದು ಯೋಜಿಸಿದ್ದಾರೆ. ಈ ಯೋಜನೆ ಪರಮಾತ್ಮನದು, ಭಗವಂತನದು. ಆದ್ದರಿಂದ ಈ ಶ್ರಮ, ಕೆಲಸ ಎಂಬುದು ಒಂದು ಶಾಪ ಅಲ್ಲ, ಬದಲಾಗಿ ದೇವರ ಒಂದು ಉನ್ನತವಾದ ವರವಾಗಿದೆ. ಇದರಿಂದ ಮನುಷ್ಯ ತನ್ನ ದಿನನಿತ್ಯದ ಆಹಾರವನ್ನು ಗಳಿಸುವುದರೊಂದಿಗೆ ದೇವರ ಸೃಷ್ಟಿ ಕಾರ್ಯದಲ್ಲಿ ಭಾಗಿಯಾಗುತ್ತಾನೆ. ಇಂಥ ಉನ್ನತವಾದ ಒಂದು ಕರೆಯೋಣವನ್ನು ಈ ಕಾರ್ಮಿಕರು ನಾವೆಲ್ಲರೂ ಪಡೆದಿದ್ದೇವೆ. ಅಂತ ಒಂದು ಗೌರವಕ್ಕೆ ನಾವು ಭಾಜನರಾಗಿದ್ದೇವೆ. ಯಾವುದೇ ಕೆಲಸವಾಗಲಿ, ಯಾರೋ ಒಬ್ಬ ಆಫೀಸ್ನಲ್ಲಿ AC
ಕ್ಯಾಬಿನಲ್ಲಿ ಕುಳಿತು ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡ್ತಾನೆ, ಇನ್ಯಾರೋ ಹೊಲದಲ್ಲಿ ಪೈರನ್ನು ನೆಟ್ಟು ಇನ್ಯಾವುದೋ ಹೊಲದ ಕೃಷಿಕ ಕೆಲಸವನ್ನು ಮಾಡ್ತಾನೆ, ಇನ್ಯಾರೋ ಕಾರ್ಪೊರೇಷನ್ ಈ ಗುಂಡಿಯೊಳಗೆ ಇಳಿದು ಕಸವನ್ನು ತೆಗೆದು ಮೇಲೆ ಹಾಕುತ್ತಾನೆ. ಯಾವುದೇ ಕೆಲಸ ಶ್ರೇಷ್ಠ ಅಲ್ಲ, ಯಾವುದೇ ಕೆಲಸ ಕೀಳಲ್ಲ. ಎಲ್ಲ ಕೆಲಸಗಳಿಗೆ ಗೌರವ ಸಲ್ಲಬೇಕು, ಎಲ್ಲ ಕಾರ್ಮಿಕರಿಗೆ ಗೌರವವನ್ನು ಸಲ್ಲಬೇಕು. ಕಾರಣ ಪ್ರತಿಯೊಬ್ಬರು ಮಾಡುವುದು ತಮ್ಮ ದಿನನಿತ್ಯದ ಆಹಾರಕ್ಕಾಗಿ ಹಾಗೂ ಗೌರವ ಸಂಪಾದನೆಗೆ. ಆದ್ದರಿಂದ ಈ ಕೆಲಸಗಳಲ್ಲಿ ಕಾರ್ಮಿಕರಲ್ಲಿ ಭೇದ ಭಾವ ಸಲ್ಲದು. ನನ್ನದು ಉನ್ನತ ಕೆಲಸ, ನಿನ್ನದು ಕೀಳು ಕೆಲಸ ಎಂಬ ವಿಚಾರ ಸಲ್ಲದು. ಪ್ರತಿಯೊಬ್ಬರಿಗೂ, ಪ್ರತಿಯೊಬ್ಬ ಕಾರ್ಮಿಕನಿಗೂ ಗೌರವ ಸಲ್ಲಬೇಕು. ಈ ವಿಚಾರದಲ್ಲಿ ನಮ್ಮ ಧರ್ಮಸಭೆ ಬಹಳ ಧೈರ್ಯಶಾಲಿಯಾದ ಹೆಜ್ಜೆಯನ್ನು ಇಟ್ಟಿದೆ. 1891ರಲ್ಲಿ ಪೋಪ್ ಲಿಯೋ 13ನೇಯವರು ರೇರುಮ್ ನವಾರುಮ್ ಎಂಬ ಕ್ರಾಂತಿಕಾರಕ ವಿಶ್ವಪತ್ರವನ್ನು ಪ್ರಕಟಿಸಿದರು. ಇದರಲ್ಲಿ ಬಹಳ ಕ್ರಾಂತಿಕಾರಕ ವಿಚಾರಗಳನ್ನು ಧರ್ಮಸಭೆಯಲ್ಲಿ ಮೊದಲನೇ ಬಾರಿಗೆ ಪ್ರಕಟಗೊಳಿಸಲಾಯಿತು. ಕಾರ್ಮಿಕ ಮತ್ತು ಯಜಮಾನ ಇವರ ಮಧ್ಯೆ ಇರೋ ಸಂಬಂಧ ಸಹಕಾರ, ಕಾರ್ಮಿಕರಿಗೆ ಯಾವ ರೀತಿ ನ್ಯಾಯಯುತವಾದ ಸಂಬಳವನ್ನು ಕೊಡಬೇಕು, ಮಜೂರಿಯನ್ನು ಕೊಡಬೇಕು, ಅದೇ ರೀತಿ ಯಾವ ರೀತಿಯಾದ ಕೆಲಸಕ್ಕೆ ತಕ್ಕುದಾದ ವಾತಾವರಣವನ್ನು ಕಲ್ಪಿಸಬೇಕು ಎಂಬುದನ್ನು ಇದರಲ್ಲಿ ಹೇಳಲಾಗಿದೆ. ಕಾರ್ಮಿಕರ ಹಕ್ಕುಗಳನ್ನು ಕಾಪಾಡಲು ಸರ್ಕಾರ ಮತ್ತು ಎಲ್ಲರೂ ಪ್ರಯತ್ನಿಸಬೇಕು. ಪ್ರತಿಯೊಬ್ಬರಿಗೂ ಅವರ ಹಕ್ಕುಗಳು ಸಲ್ಲಬೇಕು. ಖಾಸಗಿ ಆಸ್ತಿ ಅದು ನಮ್ಮ ಪ್ರಪಂಚದಲ್ಲಿದೆ, ಅದರ ಸಮನಾದ ಪಾಲು ಎಲ್ಲರಿಗೂ ಸಲ್ಲಬೇಕು. ಕೇವಲ ಶ್ರೀಮಂತರು ಮಾತ್ರ ಅದನ್ನು ಇಟ್ಟುಕೊಳ್ಳುವುದಲ್ಲ, ಬಡ ಕಾರ್ಮಿಕರಿಗೂ ಸಲ್ಲಬೇಕು ಅವರವರ ಅವಶ್ಯಕತೆಗಳಿಗೆ ಅನುಸಾರವಾಗಿ. ಅದೇ ರೀತಿ ಈ ಕಾರ್ಮಿಕರ ಹಕ್ಕುಗಳನ್ನು ಕಾಪಾಡಲು ಹೊಸ ಯೋಜನೆಗಳನ್ನು, ಹೊಸ ಚಿಂತನೆಯನ್ನು ನಡೆಸಬೇಕು. ಇವೇ ಆ ವಿಶ್ವಪತ್ರದ ಬಹು ಅಮೂಲ್ಯವಾದ ವಿಚಾರಗಳು. ಈ ಕಾರ್ಮಿಕರ ಒಳಿತು, ಕಾರ್ಮಿಕರ ಅಭಿವೃದ್ಧಿ ಧರ್ಮಸಭೆಯ ಆದ್ಯತೆಯಾಗಿದೆ. ಆದರೆ ಆತ್ಮೀಯರೇ, ಈ ವಿಶ್ವಪತ್ರ ಪ್ರಕಟಗೊಂಡು 130 ವರ್ಷಗಳಾದವು. ಆದರೆ ಕಾರ್ಮಿಕರ ಪರಿಸ್ಥಿತಿ ಯಾವ ರೀತಿ ಇದೆ? ಈ ವಿಶ್ವಪತ್ರದ ಶತಮಾನೋತ್ಸವ ವರ್ಷದಲ್ಲಿ ಪೋಪ್ ಎರಡನೆಯ ಜಾನ್ ಪಾಲ್ ರವರು ಇನ್ನೊಂದು ವಿಶ್ವಪತ್ರವನ್ನು ಪ್ರಕಟಿಸಿ ಹೇಳಿದ್ದರು. ಆ ವಿಶ್ವಪತ್ರದ ಹೆಸರು ಚೆಂತೆಸಿಮಸ್ ಅನ್ನುಸ್. ಇದನ್ನು ಪ್ರಕಟಿಸಿ ಅವರು ಹೇಳಿದ್ದರು, ಸರ್ಕಾರಗಳು ನಾವೆಲ್ಲರೂ ಶ್ರೀಮಂತರಿಗಾಗಿ ದುಡಿದರೆ ಯಾವುದೇ ಪ್ರಯೋಜನವಿಲ್ಲ. ಈ ದೇಶ, ಈ ಪ್ರಪಂಚದ ಬಹುಸಂಖ್ಯಾತರು ಬಡವರು, ಅವರಿಗೆ ಸಲ್ಲಬೇಕಾದ್ದು ಸಲ್ಲಿಸಬೇಕು. ಖಂಡಿತವಾಗಿಯೂ ಅವರು ಇದಕ್ಕೆ ಹಕ್ಕುದಾರರು. ಒಂದು ರಾಷ್ಟ್ರಕ್ಕೆ ಅತೀವ ಕಠಿಣವಾದ ಅವಮಾನ ಯಾವಾಗ ಆಗಬಹುದು? ಗಾಂಧೀಜಿಯವರ ಮಾತುಗಳು ಇವು. ಒಂದು ರಾಷ್ಟ್ರಕ್ಕೆ ಕಠಿಣವಾದ ಒಂದು ಅವಮಾನ ಆಗುವುದು ಅದರ ಕಾರ್ಮಿಕರನ್ನು ತಿರಸ್ಕಾರ ಮಾಡಿದಾಗ. ನಮ್ಮ ರಾಷ್ಟ್ರಪಿತನ ಮಾತುಗಳು ಇವು. ನಮ್ಮ ಕಾರ್ಮಿಕರನ್ನು ನಾವು ಯಾವ ರೀತಿ ನಡೆಸಿಕೊಂಡಿದ್ದೇವೆ ಎಂಬುದರ ಬಗ್ಗೆ ಒಂದು ಚಿಂತನೆ ಇದಾಗಿದೆ. ಈ ಕೊರೋನಾ ವೈರಸ್ ಮತ್ತು ಈ ಲಾಕ್ಡೌನ್ ಸಮಯ ಕಳೆದಾಗ ನಮ್ಮ ಕಾರ್ಮಿಕರಿಗೆ ಇನ್ನೊಂದು ಆಘಾತ ಕಾದಿತ್ತು. ಮೊದಲೇ ಕಷ್ಟದಲ್ಲಿದ್ದರು, ಊಟ ತಿಂಡಿ ಇಲ್ಲ, ವಸತಿ ಇಲ್ಲ, ತಮ್ಮ ಊರಿಗೆ ಹೋಗುವ ಅವಕಾಶವಿಲ್ಲ, ಉದ್ಯೋಗವಿಲ್ಲ. ಈ ಕಾಲದಲ್ಲಿ ನಮ್ಮ ದೇಶದ ಅನೇಕ ರಾಜ್ಯಗಳು ಕಾರ್ಮಿಕ ವಿರೋಧಿ ಕಾನೂನುಗಳನ್ನು ತಂದರು, ಕಾಯ್ದೆಗಳನ್ನು ತಂದರು. ಉತ್ತರ ಪ್ರದೇಶ, ಗುಜರಾತ್ ಇಂಥ ರಾಜ್ಯಗಳು ಕಾರ್ಮಿಕರ ಹಲವು ಹಕ್ಕುಗಳನ್ನು ರದ್ದುಪಡಿಸಿದರು. ಕಾರ್ಮಿಕರಿಗೆ ಸಿಗೋ ಆ ಒಂದು ಸಂಬಳ, ಅವರಿಗೆ ಸಿಗೋ ಆ ಕೆಲಸ ಮಾಡುವ ವಾತಾವರಣ, ಅವರ ಹಕ್ಕುಗಳು, ಇಂಥ ಹಲವು ಅವರ ಸೌಲಭ್ಯಗಳನ್ನು ಕಿತ್ತು ಹಾಕಲಾಯಿತು. ವಿಶೇಷವಾಗಿ ಅವರ ಕೆಲಸದ ಅವಧಿಯನ್ನು ಹೆಚ್ಚಿಸಲಾಯಿತು. ಸಾಮಾನ್ಯವಾಗಿ ಕಾರ್ಮಿಕರ ಕೆಲಸದ ಅವಧಿ 8 ಗಂಟೆಗಳು, ಅದನ್ನು 10 ಗಂಟೆಗಳಿಗೆ ವಿಸ್ತರಿಸಲಾಯಿತು.
ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಅಂಥ ಚಿಂತನೆ ನಡೆಯಿತು ಸರ್ಕಾರದಿಂದ. ಆದರೆ ಬಹಳಷ್ಟು ವಿರೋಧದಿಂದ ಆ ಚಿಂತನೆ ಅಲ್ಲಿಗೆ ಸ್ಥಗಿತಗೊಂಡಿರುವ ಹಾಗೆ ಕಾಣುತ್ತದೆ. ನಮ್ಮ ಭವಿಷ್ಯವನ್ನು ರೂಪಿಸಿದ, ನಮ್ಮ ಪಟ್ಟಣಗಳನ್ನು ಕಟ್ಟಿದ, ನಮ್ಮ ದೇಶವನ್ನು ಕಟ್ಟಿದ ನಮ್ಮ ಕಾರ್ಮಿಕರನ್ನು ನಡೆಸಿಕೊಳ್ಳುವ ರೀತಿ ಇದೆ. ಇದಲ್ಲ. ಅವರಿಗೆ ತಕ್ಕುದಾದ ಗೌರವ, ಅವರಿಗೆ ತಕ್ಕುದಾದ ಈ ಸನ್ಮಾನ, ಅವರಿಗೆ ತಕ್ಕುದಾದ ಸಂಬಳ, ಪ್ರತಿಫಲ ದೊರಕಬೇಕು. ಇದಕ್ಕಾಗಿ ನಾವು ಈ ಕಾಲದಲ್ಲಿ ಚಿಂತನೆಯನ್ನು ನಡೆಸಬೇಕು. ಹೀಗೊಂದು ಉದಾಹರಣೆ ಇದೆ. 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ದೇಶ ವಿಭಜನೆ ಆಯಿತು. ದೇಶ ವಿಭಜನೆಯ ಕಾಲದಲ್ಲಿ ಬಹಳಷ್ಟು ಜನರು ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ಹೋದರು. ಸಾಧಾರಣ ಪರಿಸ್ಥಿತಿ ಈ ಕೊರೋನಾ ಲಾಕ್ಡೌನ್ ಕಾಲದಲ್ಲಿ ನಮ್ಮ ಕಾರ್ಮಿಕ ವರ್ಗ ತಮ್ಮ ರಾಜ್ಯಗಳಿಗೆ ತೆರಳಿದ ರೀತಿಯಲ್ಲೇ ಇತ್ತು. ಬಹಳಷ್ಟು ಜನರು ಬೀದಿ ಪಾಲಾದರು. ಆ ಕಾಲದಲ್ಲಿ ಹಲವರನ್ನು ಈ ಕೆಲವು ಕ್ಯಾಂಪ್ಗಳಲ್ಲಿ, ರೆಫ್ಯೂಜಿ ಕ್ಯಾಂಪ್ಗಳಲ್ಲಿ ಇಡಲಾಯಿತು. ಇಂಥ ಒಂದು ರೆಫ್ಯೂಜಿ ಕ್ಯಾಂಪನ್ನು ಭೇಟಿ ಮಾಡಲು ಆಗಿನ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಹೋಗಿದ್ದರು. ಇಂಥ ಒಂದು ಕ್ಯಾಂಪಿಗೆ ಹೋಗಿದ್ದಾಗ ಒಬ್ಬ ಬಡ ಮಹಿಳೆ ಸಿಟ್ಟಿನಿಂದ ಮುಂದೆ ಬಂದು ನೆಹರೂರವರ ಕತ್ತಿನ ಪಟ್ಟಿಯನ್ನು ಹಿಡಿದು ಈ ಪ್ರಶ್ನೆಯನ್ನು ಕೇಳಿದಳಂತೆ, ನಿಮ್ಮ ಈ ಸ್ವಾತಂತ್ರ್ಯ ನಮಗೇನು ತಂದಿದೆ? ನಮಗೇನು ಗಳಿಸಿಕೊಟ್ಟಿದೆ ನಿಮ್ಮ ಸ್ವಾತಂತ್ರ್ಯ? ಬಹಳ ಮಾರ್ಮಿಕವಾದ ಪ್ರಶ್ನೆ ಇದಾಗಿತ್ತು. ಅದಕ್ಕೆ ಸ್ವಲ್ಪವೂ ವಿಚಲಿತವಾಗದೆ ನೆಹರೂರವರು ಉತ್ತರ ಕೊಟ್ಟರಂತೆ, ಒಬ್ಬ ಸಾಧಾರಣ ಬಡ ಮಹಿಳೆ ತನ್ನ ದೇಶದ ಪ್ರಧಾನಿಯ ಕತ್ತಿನ ಪಟ್ಟಿಯನ್ನು ಹಿಡಿದು ಪ್ರಶ್ನಿಸುವ ಒಂದು ಅವಕಾಶವನ್ನು ಸ್ವಾತಂತ್ರ್ಯ ಕೊಟ್ಟಿದೆ. ಬಹಳ ಮಾರ್ಮಿಕವಾದ ಒಂದು ಉದಾಹರಣೆ. ಈ ದಿನ ಕಷ್ಟಪಡುತ್ತಿರೋ ನಮ್ಮ ಕಾರ್ಮಿಕ ವರ್ಗ ಎಲ್ಲರೂ ಅವರನ್ನು ಕೈ ಬಿಟ್ಟಿದ್ದಾರೆ. ಆಡಳಿತ ಇನ್ನಿತರ ಎಲ್ಲ ರೀತಿಯ ಸಹಾಯ ಅವರಿಂದ ದೂರ ಹೋಗಿದೆ. ಈ ದಿನ ಸ್ವತಂತ್ರ ದೇಶದ ಈ ಪ್ರಜೆಗಳು ತಮ್ಮ ರಾಜಕೀಯ ನಾಯಕರು, ತಮ್ಮ ಸಾಮಾಜಿಕ ನಾಯಕರು, ತಮ್ಮ ಧಾರ್ಮಿಕ ನಾಯಕರ ಕತ್ತಿನ ಪಟ್ಟಿ ಹಿಡಿದು ಇಂಥ ಪ್ರಶ್ನೆಯನ್ನು ಕೇಳೋ ಒಂದು ಪರಿಸ್ಥಿತಿಯಲ್ಲಿದ್ದಾರೆಯೇ? ಅವರು ಕೇಳುವ ಧೈರ್ಯ ಅವರಲ್ಲಿದೆಯೇ? ಕೇಳಿದರೂ ಕೂಡ ಅವರ ಪರಿಸ್ಥಿತಿ ಏನಾಗಬಹುದು? ತಮ್ಮ ಪರಿಸ್ಥಿತಿಯನ್ನು ಮಾತುಗಳಲ್ಲಿ ಹೇಳಲಾಗದ ಒಂದು ಸ್ಥಿತಿಗೆ, ದೈನ್ಯ ಸ್ಥಿತಿಗೆ ಅವರು ಇಳಿದಿದ್ದಾರೆ. ಇದು ನಮ್ಮ ಕಾರ್ಮಿಕ ವರ್ಗದ ಇಂದಿನ ಒಂದು ಪರಿಸ್ಥಿತಿ. ರೇರುಂ ನವರುಂ ಪೋಪ್ ಜಗದ್ಗುರು ಲಿಯೋ 13 ಇವರ ಈ ವಿಶ್ವಪತ್ರ ಬಂದು 130 ವರ್ಷಗಳಾಗಿವೆ. ಧರ್ಮಸಭೆಗೆ ಇದೊಂದು ದಿಕ್ಸೂಚಿ ಆಗಬೇಕಿತ್ತು. ಆದರೆ ಈ ದಿನ ನಮ್ಮನ್ನು ನಾವೇ ಪ್ರಶ್ನಿಸೋಣ. ನಮ್ಮ ಧರ್ಮ ಕೇಂದ್ರಗಳಲ್ಲಿ, ನಮ್ಮ ಸಂಸ್ಥೆಗಳಲ್ಲಿ, ನಮ್ಮ ಕುಟುಂಬಗಳಲ್ಲಿ, ನಮ್ಮ ಮನೆಗಳಲ್ಲಿ ದುಡಿಯುತ್ತಿರೋ ನಮ್ಮ ಕಾರ್ಮಿಕ ವರ್ಗವನ್ನು ನಾವು ಯಾವ ರೀತಿ ನಡೆಸಿಕೊಂಡಿದ್ದೇವೆ, ಯಾವ ರೀತಿ ನಡೆಸಿಕೊಳ್ತಾ ಇದ್ದೇವೆ? ಅವರಿಗೆ ಸಲ್ಲಬೇಕಾದ್ದನ್ನು ನಾವು ನೀಡುತ್ತೇವೆಯೇ? ಅವರ ಹಕ್ಕುಗಳನ್ನು ನೀಡುತ್ತೇವೆಯೇ? ಅವರಿಗೆ ನ್ಯಾಯಯುತ ಸಂಬಳವನ್ನು, ಮಜೂರಿಯನ್ನು, ಕೂಲಿಯನ್ನು ನಾವು ನೀಡುತ್ತೇವೆಯೇ? ಬಹಳ ಸಲ ನಮ್ಮ ಮಾತುಗಳು ಈ ರೀತಿ, ಇಷ್ಟೊಂದು ಸಣ್ಣ ಕೆಲಸಕ್ಕೆ, ಇಷ್ಟೊಂದು ಪುಟ್ಟ ಕೆಲಸಕ್ಕೆ ಸಂಬಳ ಏನೋ ದೊಡ್ಡದು ಕೊಡಬೇಕೋ? ಕೆಲಸ ಇಲ್ಲದೆ ಬಿದ್ದಿದ್ಲು, ನಾನು ಪಾಪ ಅನ್ಕೊಂಡು ಮನೆ ಕರ್ಕೊಂಡು ಕೆಲಸವನ್ನು ಕೊಟ್ಟೆ, ಈಗ ಸಂಬಳದ ಮಾತು ಬರ್ತಾ ಇದೆ. ಊಟ ತಿಂಡಿ ಎಲ್ಲ ಕೊಡ್ತಾ ಇದ್ದೇವಲ್ಲ, ಸಂಬಳ ಯಾಕೆ, ಕೂಲಿ ಯಾಕೆ? ಇಂಥ ಮಾತುಗಳು ನಮ್ಮಿಂದ ಬರ್ತಾ ಇವೆ ಎಂಬುದು ನಿಜವಾದ ವಿಚಾರ. ಕೆಲಸ ಮಾಡುವುದು ಆ ಕಾರ್ಮಿಕ ತನ್ನ ಒಬ್ಬನ ದಿನನಿತ್ಯದ ಖರ್ಚಿಗಾಗಿ ಅಲ್ಲ, ಊಟಕ್ಕಾಗಿ ಅಲ್ಲ. ಅವನಿಗೊಂದು ಕುಟುಂಬ ಇದೆ, ಅವನಿಗೆ ಹೆಂಡತಿ ಮಕ್ಕಳಿದ್ದಾರೆ, ಸಂಸಾರ ಇದೆ. ಇವನು ದುಡಿದು ಆ ಸಂಸಾರವನ್ನು ಸಾಕಬೇಕು. ಆದ್ದರಿಂದ ನ್ಯಾಯಯುತವಾದ ಸಂಬಳ, ಕೂಲಿ, ಮಜೂರಿ ಯಾವುದು? ಅವನ ಕೆಲಸಕ್ಕೆ ಸರಿಯಾಗಿ ಅಲ್ಲ, ತನ್ನ ಕುಟುಂಬವನ್ನು ಗೌರವಯುತವಾಗಿ ಪೋಷಿಸಲು, ಕಾಪಾಡಲು ಬೇಕಾದ ಅವಶ್ಯಕತೆ ಅವನ ಸಂಬಳವಾಗಿದೆ. ಇದನ್ನು ನಾವು ನೀಡ್ತಾ ಇದ್ದೇವೆ. ನಮ್ಮ
ಅಂತರಂಗವನ್ನು ನಮ್ಮನ್ನೇ ಪ್ರಶ್ನಿಸೋಣ. ನಾವು ಮಾಡ್ತಾ ಇಲ್ಲವಾದರೆ ಖಂಡಿತವಾಗಿಯೂ ಮಾನವತೆಯಲ್ಲಿ ಕೊರತೆ ಇದೆ. ನಾವು ಮಾನವೀಯತೆಯಿಂದ ನಡೆಯುತ್ತಿಲ್ಲ, ಅವರನ್ನು ನಡೆಸಿಕೊಳ್ಳುತ್ತಿಲ್ಲ. ಈ ಕಾಲದಲ್ಲಿ ಕಾರ್ಮಿಕರ ಈ ಪರಿಸ್ಥಿತಿ ನಮಗೆ ಬಹಳವಾಗಿ ಸ್ಪಷ್ಟವಾಗಿದೆ. ನಮ್ಮಲ್ಲಿ ಅನೇಕ ಜನರು ಕಟ್ಟಡ ಕಾರ್ಮಿಕರು, ಕಾರ್ಖಾನೆಗಳಲ್ಲಿ ಅಸಂಘಟಿತರಾಗಿ ದುಡಿಯುವಂಥವರು, ಇನ್ನಿತರ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡುತ್ತಿರುವವರು, ಇವರು ಸಂಘಟಿತರಾಗಿಲ್ಲ ಕಾರಣದಿಂದ ಇವರಿಗೆ ಸರ್ಕಾರದ ಯಾವುದೇ ಯೋಜನೆ, ಯಾವುದೇ ಸೌಲಭ್ಯ ದೊರಕುತ್ತಿಲ್ಲ. ಆದ್ದರಿಂದ ಈ ಕಾಲದಲ್ಲಿ ನಮ್ಮ ಕಣ್ಣುಗಳನ್ನು ತೆರೆಯೋಣ. ಈ ನಮ್ಮ ಅಸಂಘಟಿತ ಕಾರ್ಮಿಕರಿಗಾಗಿ ಅವರನ್ನು ಸಂಘಟಿತಗೊಳಿಸೋಣ. ಅವರಿಗೆ ಸರ್ಕಾರದಿಂದ ಬರಬೇಕಾದ ಸೌಲಭ್ಯಗಳನ್ನು ಗಳಿಸಿಕೊಡಲು ಪ್ರಯತ್ನಿಸೋಣ. ನಮ್ಮ ಧರ್ಮಸಭೆಯಲ್ಲಿ, ಧರ್ಮ ಕೇಂದ್ರದಲ್ಲಿ ಬಹಳಷ್ಟು ಸಂಘ ಸಂಸ್ಥೆಗಳಿವೆ. ಕಥೋಲಿಕ್ ಸಭಾ, ಸ್ತ್ರೀಯರ ಒಕ್ಕೂಟ, ಯುವಜನರ ಒಕ್ಕೂಟ, ಇನ್ನಿತರ ಅನೇಕ ಸಂಘ ಸಂಸ್ಥೆಗಳಿವೆ. ಇವುಗಳ ಆದ್ಯತೆ ಇದಾಗಬೇಕು. ಈ ನಮ್ಮ ಕಾರ್ಮಿಕರಿಗೆ ಸಿಗಬೇಕಾದ ಸೌಲಭ್ಯಗಳನ್ನು ದೊರಕಿಸಿಕೊಡೋದು, ವಿಶೇಷವಾಗಿ ಸರ್ಕಾರದಿಂದ ಬರಬೇಕಾದ ವಿವಿಧ ಸೌಲಭ್ಯಗಳ ಒಂದು ಒಳ್ಳೆತನ ಅವರಿಗೆ ಸಿಗಬೇಕು. ಈ ಕಾಲದಲ್ಲಿ ಬಹಳಷ್ಟು ಚಿಂತನೆಯನ್ನು ನಾವು ನಡೆಸಬೇಕು. ನಮ್ಮ ಕಾರ್ಮಿಕ ವರ್ಗದ ಒಳಿತಿಗಾಗಿ, ಅಭಿವೃದ್ಧಿಗಾಗಿ, ಉನ್ನತಿಗಾಗಿ. ಈ ಬೈಬಲ್ ಶ್ರೀ ಗ್ರಂಥದ ಯಾಜಕ ಕಾಂಡದಲ್ಲಿ ಈ ಮಾತುಗಳನ್ನು ಹೇಳಲಾಗಿದೆ. ನಿಮ್ಮ ಮಧ್ಯೆ ಇರೋ ಪರದೇಶಿಗಳು ಅಥವಾ ವಿದೇಶಿಗಳು, ನಿರ್ಗತಿಕರು, ಇವರನ್ನು ಕಡೆಗಾಣಿಸಬೇಡಿ, ನಿಮ್ಮಂತೆ ನಡೆಸಿಕೊಳ್ಳಿ. ಕಾರಣ ನೀವು ಕೂಡ ಒಂದೊಮ್ಮೆ ಐಗುಪ್ತ ದೇಶದಲ್ಲಿ ನಿರಾಶ್ರಿತರಾಗಿದ್ದೀರಿ, ಬಡವರಾಗಿದ್ದೀರಿ, ದೇಶವಿಲ್ಲದವರಾಗಿದ್ದೀರಿ. ಈ ಮಾತು ಈ ದಿನ ನಮಗೂ ಕೂಡ ಸಲ್ಲಬೇಕು. ಈ ನಮ್ಮ ಬಡವರನ್ನು ಗೌರವದಿಂದ ನಡೆಸೋಣ. ನ್ಯಾಯ ನೀತಿಯ ಮಜೂರಿ ಸಂಬಳವನ್ನು ಅವರಿಗೆ ನೀಡೋಣ. ಅವರಿಗೆ ಬೇಕಾದ ಸವಲತ್ತುಗಳನ್ನು ನೀಡೋಣ. ಕಾರಣ ನಾವೆಲ್ಲರೂ ಒಂದು ದಿನ ಇದೇ ರೀತಿ ಬಡ ಕಾರ್ಮಿಕರಾಗಿದ್ದೆವು. ಈ ದಿನ ಅಲ್ಪ ಸ್ವಲ್ಪ ನಮ್ಮಲ್ಲೇನೋ ಇರಬಹುದು, ಊಟ ತಿಂಡಿಗಾಗಿ ಸೌಲಭ್ಯ ಇರಬಹುದು. ಆದರೆ ಒಂದು ಕಾಲದಲ್ಲಿ ನಾವೆಲ್ಲರೂ ಅದೇ ಪರಿಸ್ಥಿತಿಯಲ್ಲಿದ್ದೆವು. ಖಂಡಿತವಾಗಿಯೂ ಈ ನಮ್ಮ ಬಡವರನ್ನು ಮೇಲೆತ್ತೋ, ಈ ಕಾರ್ಮಿಕ ವರ್ಗದವರನ್ನು ಮೇಲೆತ್ತೋ ಈ ಒಂದು ಕರ್ತವ್ಯ, ಜವಾಬ್ದಾರಿ ನಮ್ಮ ಹೆಗಲ ಮೇಲಿದೆ. ಈ ವಿಶೇಷ ಚಿಂತನೆಯು ನಮ್ಮೆಲ್ಲರಿಗೂ ಈ ನಮ್ಮ ಬಡ ಕಾರ್ಮಿಕರಿಗಾಗಿ ದುಡಿಯಲು, ಅವರ ಬಗ್ಗೆ ಚಿಂತಿಸಲು, ಅವರಿಗೆ ನಮ್ಮ ಕೈಲಾದ ಎಲ್ಲ ಸಹಾಯವನ್ನು ಮಾಡಲು ಮತ್ತು ಅವರಿಗೆ ಮಾನವರಂತೆ ಗೌರವದಿಂದ ಜೀವಿಸಲು ಆಗುವ ಎಲ್ಲ ಪ್ರಯತ್ನಗಳನ್ನು ನಾವು ಮಾಡೋಣ. ಖಂಡಿತವಾಗಿಯೂ ನಮ್ಮ ಪ್ರಯತ್ನಗಳು ಫಲ ನೀಡುವವು. ವಿಶೇಷವಾಗಿ ಈ ಕಾಲದಲ್ಲಿ ನಮ್ಮ ಈ ಪ್ರಯತ್ನಗಳು ಹೆಚ್ಚಾಗಲಿ. ಈ ನಮ್ಮ ಕಾರ್ಮಿಕ ವರ್ಗದ ಬಡ ಜನರು ನಮ್ಮದೇ ದೇವರ ಮಕ್ಕಳು ಎಂದು ಒಪ್ಪಿಕೊಳ್ಳೋಣ. ಸಮಾನತೆಯ ಜೀವನ ನೀಡೋಣ ಮತ್ತು ಪ್ರಭು ಯೇಸು ಕ್ರಿಸ್ತರ ಸಹೋದರ ಸಹೋದರಿಯರು ಎಂದು ನಮ್ಮೊಡನೆ ನಾವು ಒಪ್ಪಿಕೊಳ್ಳೋಣ.